ಇದು ಚಂದ ಬಂತು. ತುಪ್ಪದ ಪರಿಮಳ ಹಾಗೆ ಬರ್ತಾ ಉಂಟಲ್ಲ. ತುಪ್ಪ ಪರಿಮಳ, ನೀರುಳ್ಳಿ ಪರಿಮಳ, ಮತ್ತೆ ಮುಳ್ಳು ಸೌತೆಯ ಪರಿಮಳ ಎಲ್ಲ ಮಿಕ್ಸ್ ಆಗಿ ಅಲ್ಲ ಅದಕ್ಕೊಂದು ಸ್ವಲ್ಪ ತಿನ್ನುವಾಗ ಮುಳ್ಳು ಸೌತೆಯದು ಫ್ಲೇವರ್ ಬರ್ತದೆ. ಜೀರಸ್ ಅದಕ್ಕೆ ನಾವು ಹಾಕೊಳ್ಳುದು. ಬೇಕಿದ್ರೆ ಇಡೀ ಇದನ್ನು ಸಹ ಯಾವುದು ಪೆಪ್ಪರ್ಕಾರ್ನ್ಸ್ ಸಹ ಹಾಕೊಳ್ಬಹುದು. ಸೊ ರುಚಿಕರವಾದ ಆರೋಗ್ಯದಾಯಕವಾದ ಬಿಸಿ ಬಿಸಿ ತಿನ್ಬೇಕು. ಅದರೊಟ್ಟಿಗೆ ಒಂದು ಗ್ಲಾಸ್ ಚಹಾ ಇರಬೇಕಲ್ಲ. ಇನ್ಸ್ಟಂಟ್ ಕುಕುಂಬರ್ ದೋಸೆ ತಯಾರಿಸುವ ವಿಧಾನ: ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಮುಳ್ಳು ಸೌತೆಯ ತುರಿ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಅರ್ಧ ಚಮಚದಷ್ಟು ಸಕ್ಕರೆ, ಮೆಣಸಿನ ಪುಡಿ, 1 ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಎಳ್ಳು, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಇನ್ಸ್ಟಂಟ್ ಕುಕುಂಬರ್ ದೋಸೆ ತಯಾರು. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.